ಅಂಕಣಗಾರ್ತಿಯಾಗಿ ಲೇಖಕಿಯಾಗಿ ಗುರುತಿಸಿಕೊಂಡಿರುವ ಆಶ್ಲೆ ಸೇಂಟ್ ಕ್ಲೇರ್ ಅವರು ನನ್ನ ಮಗನ ತಂದೆ ಎಲಾನ್ ಮಸ್ಕ್ ಎಂದು ಹೇಳುವುದರೊಂದಿಗೆ ಉದ್ಯಮ ಕ್ಷೇತ್ರದಲ್ಲಿ ಒಂದು ಕಲಕು ಕಲಕಿದ್ದಾರೆ. 5 ತಿಂಗಳ ಹಿಂದೆ ನಾನು ಗಂಡು ಮಗುವನ್ನು ಹೆತ್ತಿದ್ದೇನೆ. ನನ್ನ ಮಗನ ಹುಟ್ಟಿನ ಬಗೆಗೆ ಸುರಕ್ಷತೆಯ ಕಾರಣಕ್ಕೆ ಇಷ್ಟು ದಿನ ಏನೂ ಹೇಳಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವನ ತಂದೆಯ ಬಗೆಗೆ ಪ್ರಶ್ನೆ ಬಂದೇ ಬರುತ್ತದೆ ಎಂಬ ಕಾರಣಕ್ಕೆ ಈಗಲೇ ಅದನ್ನು ಹೇಳಿಬಿಡಲು ತೀರ್ಮಾನಿಸಿದೆ. ಇನ್ನು ಮೇಲೆ ಕೂಡ ಇದನ್ನು ಗುಟ್ಟಾಗಿಯೇ ಉಳಿಸಿಕೊಳ್ಳಬೇಕೆನ್ನುವುದು ನನ್ನ ಬಯಕೆ. ಹಾಗಾಗಿ ಯಾರು ಕೂಡ ನನ್ನ ಖಾಸಗಿ ಜೀವನದ ಬಗೆಗೆ ತೊಂದರೆ ಕೊಡುವಂತೆ ನಡೆದುಕೊಳ್ಳಬಾರದು ಎಂದು ಆಶ್ಲೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಸ್ಕರಿಗೆ 12 ಮಕ್ಕಳು. ಮೊದಲ ಹೆಂಡತಿ ಜಸ್ಟಿನ್ಳ ಮೊದಲ ಮಗ 10 ವಾರ ಮಾತ್ರ ಬದುಕಿತ್ತು. ಅನಂತರ ಆ ತಾಯಿ 5 ಮಕ್ಕಳನ್ನು ಹೆತ್ತಿದ್ದಾರೆ. 2008ರಲ್ಲಿ ಡಿವೋರ್ಸ್ ಆಯಿತು. ಬ್ರಿಟಿಷ್ ನಟಿ ತಾಲುಲಾ ರಿಲ್ನನ್ನು ಮಸ್ಕ್ ಆಗ ಮದುವೆಯಾದರು. ಆದರೆ ಮಕ್ಕಳಿಲ್ಲ. ಅನಂತರ ಮಸ್ಕ್ ಕೆನಡಾದ ಗಾಯಕಿ ಗ್ರಿಮ್ಸ್ ಲಗ್ನ ಮಾಡಿಕೊಂಡರು. ಇವರಿಗೆ 3 ಮಕ್ಕಳು. ಅದಲ್ಲದೆ ತನ್ನ ಬ್ರೈನ್ ಟೆಕ್ನಾಲಜಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿರುವ ಹೆಣ್ಣಿಗೂ 3 ಮಕ್ಕಳನ್ನು ನೀಡಿದ್ದಾರೆ. ಇದನ್ನೆಲ್ಲ ಮಸ್ಕ್ ಹೇಳಿರುವುದಲ್ಲದೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದರ ನಡುವೆ ಮೊದಲ ಹೆಂಡತಿಯ ಮಗ ಅಲೆಕ್ಸಾಂಡರ್ ಝೇವಿಯರ್ ಹೆಣ್ಣಾಗಿ ಲಿಂಗ ಪರಿವರ್ತನೆ ಆಗಿದ್ದಾರೆ. ಹೆಸರನ್ನು ಜೇನ್ಸಾ ಮಾಡಿಕೊಂಡಿದ್ದಾರೆ. ಹೆಸರೆತ್ತಬೇಡಿ ಎಂದಿದ್ದಾರೆ ಮಸ್ಕ್. ಇದರ ನಡುವೆ ಎಲಾನ್ ಮಸ್ಕ್ ತಂದೆ ಎರ್ರಾಲ್ ಮಸ್ಕ್ ಹೇಳುವುದೇನೆಂದರೆ ಎಲಾನ್ ಉತ್ತಮ ತಂದೆ ಅಲ್ಲ ಎಂದು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.